ಮುಲ್ಕಿ ಕೊಲ್ನಾಡು ನಿವಾಸಿ ಆಟೋ ರಿಕ್ಷಾ ಚಾಲಕ ಮೊಹಮ್ಮದ್ ಶರೀಫ್ ಹತ್ಯೆ ಪ್ರಕರಣವನ್ನು ಭೇದಿಸಿರುವ ವಿಶೇಷ ತನಿಖಾ ತಂಡವು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಸುರತ್ಕಲ್ ಕೃಷ್ಣಾಪುರದ ಕಾಟಿಪಳ್ಳ ನಿವಾಸಿ ಅಭಿಷೇಕ್ ಶೆಟ್ಟಿ ಬಂಧಿತ ಆರೋಪಿ. ಈತ ಕ್ಷುಲ್ಲಕ ಕಾರಣಕ್ಕೆ ಶರೀಫ್ರನ್ನು ಕೊಲೆಗೈದಿದ್ದಾನೆ ಎಂದು ಕಾಸರಗೋಡು ಜಿಲ್ಲಾ ಎಎಸ್ಪಿ ವಿ ಬಾಲಕೃಷ್ಣನ್ ನಾಯರ್ ತಿಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಅವರು ಮಾಹಿತಿ ನೀಡಿದರು. ಪೂರ್ವದ್ವೇಷ ಕೊಲೆಗೆ ಕಾರಣವಾಗಿದ್ದು ತಾನು ಓರ್ವನೇ ಕೃತ್ಯ ಎಸಗಿರುವುದಾಗಿ ಆರೋಪಿ ಅಭಿಷೇಕ್ ಶೆಟ್ಟಿ ತಪ್ಪೊಪ್ಪಿಕೊಂಡಿದ್ದಾನೆ. ಆತನನ್ನು ಇನ್ನಷ್ಟು ದಿನ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸಲಾಗುವುದು ಎಂದವರು ಹೇಳಿದರು. ಸಿಸಿಟಿವಿ ಕ್ಯಾಮೆರಾ ಹಾಗೂ ಇನ್ನಿತರ ಮಾಹಿತಿ ಆಧಾರದಲ್ಲಿ ಆರೋಪಿಯ ಸುಳಿವು ಲಭಿಸಿದ್ದು ಮಂಗಳೂರಿನ ಬೈಕಂಪಾಡಿಯಿಂದ ಆತನನ್ನು ಬಂಧಿಸಲಾಗಿದೆ ಎಂದು ಎಎಸ್ಪಿ ತಿಳಿಸಿದ್ದಾರೆ. ಕುಂಜತ್ತೂರು ಪದವಿನ ನಿರ್ಜನ ಪ್ರದೇಶ ತಲುಪುತ್ತಿದ್ದಂತೆ ಶರೀಫ್ರನ್ನು ಅಭಿಷೇಕ್ ಚಾಕುವಿನಿಂದ ಇರಿದು ಕೊಲೆಗೈದಿದ್ದಾನೆ. ಬಳಿಕ ಮೃತದೇಹವನ್ನು ಬಾವಿಗೆ ಎಸೆದು ಬಳಿಕ ಮುಂದೆ ಇರುವ ರಸ್ತೆಗೆ ಬಂದಿದ್ದಾನೆ. ಈ ವೇಳೆ ಆ ದಾರಿಯಲ್ಲಿ ಬಂದ ದ್ವಿಚಕ್ರ ವಾಹನವೊಂದನ್ನು ಹತ್ತಿ ತಲಪಾಡಿಯಲ್ಲಿರುವ ಸಂಬಂಧಿಕರ ಮನೆಗೆ ತೆರಳಿ ವಾತ್ಸವ್ಯ ಹೂಡಿದ್ದಾಗಿ ಅಭಿಷೇಕ್ ವಿಚಾರಣೆಯ ವೇಳೆ ಬಾಯಿಬಿಟ್ಟಿದ್ದಾನೆ ಎಂದು ಎಎಸ್ಪಿ ಮಾಹಿತಿ ನೀಡಿದ್ದಾರೆ. ತನಿಖಾ ತಂಡವು 208ರಷ್ಟು ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಿತ್ತು. ಕೇರಳ ಕರ್ನಾಟಕದ ಆಟೋ ರಿಕ್ಷಾ ನಿಲ್ದಾಣಗಳನ್ನು ಕೇಂದ್ರೀಕರಿಸಿ ತನಿಖೆ ನಡೆಸಲಾಗಿತ್ತು. ಒಂದು ನಿಲ್ದಾಣದಿಂದ ಲಭಿಸಿದ ಸುಳಿವು ಆರೋಪಿಯ ಪತ್ತೆಗೆ ನೆರವಾಯಿತು. ಈ ಮಧ್ಯೆ ತಲಪಾಡಿಯ ಟೋಲ್ಗೇಟ್ ಹಾಗೂ ಸಮೀಪದ ಕಟ್ಟಡದ ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ಗಳನ್ನು ಪರಿಶೀಲಿಸಿದಾಗ ಶರೀಫ್ರ ಆಟೋ ರಿಕ್ಷಾ ಈ ರಸ್ತೆಯಾಗಿ ಹಾದು ಬರುತ್ತಿರುವುದು ಗಮನಕ್ಕೆ ಬಂದಿತ್ತು. ಮಂಗಳೂರು ಪೊಲೀಸರ ಸಹಾಯದಿಂದ ಹಲವು ಮಾಹಿತಿಗಳನ್ನು ಕಲೆ ಹಾಕಿದ ಪೊಲೀಸರು ಆರೋಪಿಯನ್ನು ಕೃತ್ಯ ಬೆಳಕಿಗೆ ಬಂದು 3 ದಿನಗಳೊಳಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಎಎಸ್ಪಿ ಎ ಬಾಲಕೃಷ್ಣನ್ ತಿಳಿಸಿದರು. ಕೊಲೆ ಕೃತ್ಯಕ್ಕೆ ಬಳಸಿದ್ದ ಚಾಕು ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಇನ್ನಷ್ಟು ತನಿಖೆ ನಡೆಸಿ ಮಾಹಿತಿ ಕಲೆ ಹಾಕಲಾಗುವುದು ಎಂದು ಎಎಸ್ಪಿ ತಿಳಿಸಿದ್ದಾರೆ. അതിനെ തുടർന്നുള്ള അന്വേഷണത്തിൽ തൊട്ടടുത്ത ദിവസം ഇൻക്വസ്റ്റൊക്കെ നടത്തിയ അന്വേഷണത്തിൽ അത് കൊലപാതകമാണെന്ന് മനസ്സിലായി. തുടർന്ന് പോലീസ് പ്രത്യേക അന്വേഷണ സംഘം രൂപീകരിക്കുകയും അന്വേഷണ സംഘം കേരളത്തിലും കർണാടകത്തിലുമായി നടത്തിയ അന്വേഷണത്തിൽ പ്രതിയെക്കുറിച്ച് മനസ്സിലാക്കുകയും ചെയ്തു. ഈ അന്വേഷണത്തിൻ്റെ ഭാഗമായി പോലീസ് ഏകദേശം 208ഓളം CCTV ക്യാമറകൾ പരിശോധിച്ചു. ഇതോടെ തന്നെ 5 സംഘങ്ങൾ CCTV ക്യാമറകൾ നിരീക്ഷിക്കാനും ബാക്കിയുള്ള 5 സംഘങ്ങൾ അവിടെ കർണാടകയിലും കേരളത്തിലെയും ഓട്ടോ സ്റ്റാൻഡുകൾ കേന്ദ്രീകരിച്ചാണ് അന്വേഷണം നടത്തിയത്. ഇങ്ങനെ നടത്തിയ അന്വേഷണം നടത്തുന്നതിൻ്റെ ഇടയിൽ ഒരു ഓട്ടോ സ്റ്റാൻഡ് നടത്തിയ അന്വേഷണത്തിൽ ഇതുമായി ബന്ധപ്പെട്ട ഒരു ക്ലൂ ലഭിക്കുകയും ആ ക്ലൂവിനെ പിന്തുടർന്ന് ഒരാളെ കസ്റ്റഡിയിലെടുക്കുകയും അതിൽ നിന്നാണ് നമ്മൾ അഭിഷേക് ഷെട്ടി എന്ന പ്രതിയിലേക്ക് എത്തിയത്. ഈ പ്രതിയെ പിടികൂടാൻ വേണ്ടി കർണാടക പോലീസിൻ്റെ സഹായം ഉണ്ടായിരുന്നു. കർണാടക പോലീസിൻ്റെ സഹായത്തോടു കൂടിയാണ് പ്രതിയെ പിടികൂടിയത്. കൊലപാതകമാണെന്നറിഞ്ഞ് 48 മണിക്കൂറിനകം പോലീസിനെ ഈ പ്രതികളെ കണ്ടെത്താൻ ആയി. കാസർഗോഡ് DSP സുനിൽകുമാർ, മഞ്ചേശ്വരം IP അനൂപ്, അതുപോലെ ರೆಹಮಾನ್ ಉದ್ಯಾವರ, V4 ನ್ಯೂಸ್ ಮಂಜೇಶ್ವರ. Volkswagen Mangalore, Airport Road, Yeyadi, Mangalore. Volkswagen.